Imagine if you're सारी बातें छोड़ो। ಹಾಯ್ ನೋಡು ಮಗ, ಓಡ್ತಿರೋ ಜೀವನನ ಓಡಿಸ್ತಿರ್ಬೇಕು ಅಷ್ಟೇ. ಹೊಟ್ಟೆಗೆ 3 ಹೊತ್ತು 3 ತುತ್ತು ಬಿದ್ದು ಮಲ್ಗಕ್ ಒಂದ್ 6 ಅಡಿ ಜಾಗ, ಯೋಚನೆ ಮಾಡಕ್ ಒಂದ್ 3 ಇಂಚ್ ಮೆದ್ಲು ಕೊಟ್ಬಿಟ್ರೆ, ತಲೆ ಓಡ್ಸಿ ಬೀಳ್ಸಿ ಗೀಚ್ತಿದ್ರೆ ಖಾಲಿಯಾಗಿ ಪೆನ್ನೆ ಸುಸ್ತಾಗಬೇಕು. ಲೈಫಲ್ಲಿ ದುಡ್ಡು ಮಾಡು, ಆದ್ರೆ ತಲೆ ಹೊಡಿಬೇಡ. ದುಡ್ಡಿಗೆ ಕಷ್ಟ ಇದ್ರು ಮನ್ಸಿಗೆ ನೆಮ್ಮದಿ ಇರ್ಲಿ. ಯಾವ್ದೋ ಗಿಡ ಮರ ಮನೆ ಮಠ ಅಂತ ಸುತ್ತಾಡಿ ಸುಸ್ತಾಬೇಡ. ಬದುಕೋದು 30-40 ವರ್ಷ, ಅದ್ರಲ್ಲಿ ಅಪ್ಪ ಅಮ್ಮ ಹೆಂಡತಿ ಮಕ್ಳು ಅಂತ ಒದ್ದಾಡಿ ಸೆಟ್ಲ್ ಆಗಿ ಬೋರ್ ಆದ್ರೆ ಒಂದ್ 3 ಪೆಗ್ ಹಾಕಿ ಮಲಗ್ಬಿಡು. ಓರಾಡು, ಆದ್ರೆ ಒದ್ದಾಡ್ಬೇಡ. ಇಲ್ಲ ಭಗವಂತ ಕರೆದಾಗ ಹಿಂದೆ ಮುಂದೆ ನೋಡ್ದೆ ಟಾಟಾ ಬಾಯ್ ಬಾಯ್ ಅಂತ ಶಿವನ್ ಪದ ಸೇರ್ಕೊಂಡ್ರೆ ಮುಗೀತು ಕತೆ. ಅಷ್ಟೇ ಜೀವನ, ಅದಕ್ಕೆ ಯಾಕೆ ಕಿತ್ತಾಟ? ಸರಿನಪ್ಪ, ನನ್ ಟೈಮ್ ಆಯ್ತು, ಬರ್ಲಾ?